ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಕ್ರಬೈಲು, ಕಡೆಮಚಲು, ಕಲ್ಲರಕಟ್ಟೆ, ಮಲ್ಲಾರು, ಕರ್ಪೇಕರ್ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಕೆಟ್ಟು ಹೋಗಿತ್ತು. ರಸ್ತೆ ಅವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಡೆಮಜಲಿನಲ್ಲಿ ರಸ್ತೆ ಬದಿಯಲ್ಲಿ ಜನಪ್ರತಿನಿಧಿಗಳ ವಿರುದ್ಧವಾಗಿ ವ್ಯಂಗ್ಯವಾಗಿ ಬ್ಯಾನರ್ ಹಾಕುವ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಸ್ತೆ ನಿರ್ಮಾಣವಾಗಿ 40 ವರ್ಷ ಸಂದರೂ ಇನ್ನೂ ಕೂಡ ಸೂಕ್ತ ಡಾಮರನ್ನ ಈ ರಸ್ತೆ ಕಂಡಿಲ್ಲ. ಅರ್ಧ ರಸ್ತೆಗೆ ಡಾಮರೀಕರಣವಾಗಿ ಹಲವು ವರ್ಷ ಆಗಿದ್ರೂ ಅದೀಗ ಎಲ್ಲವೂ ಎದ್ದು ಹೋಗಿದ್ದು ಜಲ್ಲಿ ಕಲ್ಲುಗಳ ನಡುವೆ ವಾಹನ ಸಂಚಾರವೇ ದುಸ್ತರವಾಗಿದೆ. ಪ್ರತಿದಿನವೂ ಈ ಭಾಗದಲ್ಲಿ ವಾಹನ ಸವಾರರು ಹೊಂಡಗುಂಡಿಯ ರಸ್ತೆಯಲ್ಲಿ ಅರ್ಧಂಬರ್ಧ ಎದ್ದಿರುವ ಜಲ್ಲು ಕಲ್ಲುಗಳಿಂದಾಗಿ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸರದಲ್ಲಿ ಹಲವು ಮನೆಗಳಿದ್ರೂ ಕೂಡ ರಸ್ತೆ ವ್ಯವಸ್ಥೆ ಇಲ್ಲದ ಜನ ಪರದಾಡುವಂತಾಗಿದೆ. ಆಟೋ ರಿಕ್ಷಾಗಳು ಈ ಭಾಗದಲ್ಲಿ ಸಂಚರಿಸಲು ಹಿಂದೇಟನ್ನ ಹಾಕ್ತಾ ಇರುವುದರಿಂದ ಜನರು ಸಾಮಾನು ಸರಂಜಾಮುಗಳನ್ನ ಹೊತ್ತುಕೊಂಡು ಸಾಗಬೇಕಾಗಿದೆ. ಗರ್ಭಿಣಿಯರು, ವೃದ್ಧರು, ಬಾಲಕರು, ಅನಾರೋಗ್ಯ ಪೀಡಿತರ ಪಾಡಂತೂ ಹೇಳದಿರದು. ಈ ಮಾರ್ಗದಲ್ಲಿ ಬಸ್ ಮತ್ತು ಇತರ ವಾಹನ ಸೌಕರ್ಯವೂ ಇಲ್ಲ. ಬಾಕ್ರಬೈಲು, ಮಲ್ಲಾರು ಬ್ರಹ್ಮಸ್ಥಾನದ ಹಾಗೂ ಇನ್ನಿತರ ದೈವಸ್ಥಾನಗಳು, ಮಸೀದಿಗಳು, ಧಾರ್ಮಿಕ ಕೇಂದ್ರಗಳು ಇದ್ರೂ ರಸ್ತೆ ದುರಸ್ತಿ ಮಾಡುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಚುನಾವಣೆ ಬಳಿ ಗೆದ್ದು ಬರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಸ್ತೆಗೆ ಅನುದಾನ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಕೂಡಲೇ ಈ ರಸ್ತೆ ದುರಸ್ತಿ ಮಾಡಬೇಕೆಂದು ಸ್ಥಳೀಯರು ಒಕ್ಕರುಳ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ.